ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಹೀಲಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮೂಡಬಿದ್ರೆ ಇದರ ಸಹಭಾಗಿತ್ವದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕನ್ನಡ ಭವನದಲ್ಲಿ 7 ದಿನಗಳ ಕಾಲ ಪ್ರದರ್ಶನಗೊಳ್ಳಲಿರುವ ತುಳು ಚಲನಚಿತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಅವರು ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಕನ್ನಡ ಭವನದಲ್ಲಿ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಸಂಘಟಕರಿಗೆ ಯಾವುದೇ ರೀತಿಯ ತೊಂದರೆಯಾಗದೆ ಅವರು ಮಾಡಲು ಹೊರಟಿರುವ ಸಮಾಜಮುಖಿ ಕಾರ್ಯವು ಈ ಮೂಲಕ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಮಸ್ತ್ ಸಮಯ ನಮ್ಮ ಥಿಯೇಟರ್ಗೆ ಹೋಗಂದೆ ಬತ್ತಿಪೇಟೆಗೆ ಬಂಡೆ ಮೂಡುಬಿದ್ರಿ ಅವತ್ತೆ ಕೆಲಸ ಅವತ್ತೊಂದು ಬಹುಶಃ ಬೇತೆ ಬೇತೆ ಟೆಕ್ನಿಕಲ್ ಪ್ರಾಬ್ಲಮ್ ತಡಾದ ಶೀಘ್ರವಾದ ಬೆದರಡು ತೀರ ಒಂದಲ್ಲ ದುಂಬತ್ತ ಬರ್ಕೊಂಡು ಬಂದ ವಿಶ್ವಾಸದೊಟ್ಟಿಗೆ ಬರೀಟಲ್ಲಿ ಬಾರಿ ಮಲ್ಲ ನಮ್ಮ ಗಾಂಧಿನಗರದ ಬಾರಿ ಮಲ್ಲ ಮಹಲ್ ಕಟ್ಟೊಂದು ನಮ್ಮ ಅಶ್ವಿನ್ ಕರೆಯದು ಐಟ್ಲೊಂದು ಬಾರಿ ಶೋಕದ ಸಿನಿಮಾದ ಮರಲಿಗೆ ಅದರ ಸಿನಿಮಾದ ಉಪನ ಹೆಗಲಿಗೆ ಒಂದು ಎಟ್ಟೆ ರೀತಿಯ ಒಂದು ಥಿಯೇಟ್ರಲ್ಲ ಅಲ್ಪ ಆಯೋಜನೆ ಆಗುಂಡು ಶೀಘ್ರವಾದ ಅವಳ ಉದ್ಘಾಟನೆ ಅವರೇ ಬರಡು ಸಿದ್ಧತೆ ಆಗುಂಡು ನೆತ್ತ ನಡುಟ್ಟು ಬೆದ್ರದ ಜನಗಳಿಗೆ ಈ ಒಂದು ಪಿಕ್ಚರನ್ನು ಕೊರಡು ಪಂಪನ ಉದ್ದೇಶಡೆ ಇಂಕಲ್ಲ ಜವಡೇರೆ ಇಂಕಲ್ಲ ಮಿತ್ರರು ಸೇರಿದು ಮತ್ತು ನೆಚ್ಚಿನ ಒಂದು ಸಂಘಟನೆ ಹೀಲಿಂಗ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕರಿನ 2 ವರ್ಷದ నుంచి ಬೇರೆ ಬೇರೆ ಸಮಾಜಮುಖಿ ಕೆಲಸ ಕಾರ್ಯದ ಸಿನಿಮಾ ನಟ ವಿನೀತ್ ಕುಮಾರ್ ಅವರು ಮಾತನಾಡಿ, ಇದೀಗ ಚಲನಚಿತ್ರ ಪ್ರದರ್ಶನಕ್ಕೆ ಮೂಡಬಿದ್ರಿಯಲ್ಲಿ ಚಿತ್ರಮಂದಿರ ಇಲ್ಲದಿರುವುದರಿಂದ ಸ್ಕೌಟ್ ಗೈಡ್ಸ್ ಕನ್ನಡ ಭವನವನ್ನು ಸುಸಜ್ಜಿತ ಹಾಗೂ ತಾತ್ಕಾಲಿಕ ಚಿತ್ರಮಂದಿರವಾಗಿ ಪರಿವರ್ತಿಸಿ ಪ್ರದರ್ಶನ ಮಾಡಲಾಗುತ್ತಿದೆ. ಮೂಡಬಿದ್ರಿಯ ಜನತೆ ತನ್ನ ಈ ಹಿಂದಿನ ತುಳು ಸಿನಿಮಾಕ್ಕೆ ಸಹಕಾರವನ್ನು ನೀಡಿದ್ದೇನೆ. ಅದರಂತೆ ಈ ಸಿನಿಮಾಕ್ಕೂ ಪ್ರೋತ್ಸಾಹ ನೀಡುವಿರೆಂಬ ಭರವಸೆ ಇದೆ ಎಂದರು. ನಾಟಕ ಬರ್ಬೇರು ಸಿನಿಮಾ ನಮ್ಮ ಎಲ್ಲಿ ವರ್ಲ್ಡ್ ಬಾರ್ದು ತೂಡು ನಡ ಬರುವೇರ ನೋಡಿ ಮಲ್ಲ ಕ್ವಶನ್ ಮಾಡ್ತಿದ್ರು ಹೆಂಗ್ ರಾಹುಲ್ ಮಂಚೆ ನಿಂಗ್ಲ ಇಡೀ ತಂಡರು ಆ ಪುತ್ತೂರು ಮೂಡಬಿದ್ರೆ ಮಲ್ಪುಗಾನ್ ಬಂದು ಒಂದು ಡಿಸಿಷನ್ ಗೆತ್ತೋನೆ ಬಟ್ ಎಂತ ಮಲ್ಪುಗ ದೇವರ ನಾನು ಗೊತ್ತಿದ್ದೆ ಬಟ್ ಎಂಗ್ಲಿಗೆ ಒಂದು 3 ಪ್ಯಾಂಪ್ಲೆಟ್ ಬರ್ತದೆ ಅದು ವಿಚಾರ ಅನೌನ್ಸ್ ಮಾಡೋದು ಫ್ಲೆಕ್ಸ್ ಮಾಡೋದು ಅಂತ ಆಗುದು ಸಂಚಾರ ಬಾರಿ ಬಂದ್ಬೋದು ಸೊ ಅಂಚಾರ ಎಂಕುಲು ಮೋಹನ್ ಬೇಡ ಬರ್ತದೆ ಸುರುಕು ಬಾತೆಗೆ ವಿಚೇಂಜ್ ಜಾವ ಮುನ್ನಾರು ಪಂಡೆ ನಮ್ಮ ಮೂಡಿದ್ದಿ ನಂಚಿನ ಸೌಕರ್ಯ ಒಂದು ಬರ್ರೆ ರಜನಿ ಎಂಕ್ಲಿಗೆ ಮತ್ತೆ ಸಪೋರ್ಟ್ ಮಾಡಬೇಕು ಆ ಟೈಮ್ಗಳು ಐದು ಎಂಕ್ಲಿಗೆ ನಮ್ಮ MLS ಎರಡೆಲ್ಲ ಬಾತೆಗೆ ಒಂದು ದಾನ ತೊಂದರೆ ಆಗುದಿಲ್ಲ ಒಂದು ಈ ಒಟ್ಟು ಹೋಗ್ಬೋದು ಬಂದು ಸ್ವಚ್ಛ ಅದು ಆರ್ಲ ಬಂಡೆ ಮಲ್ಪು ಏನಲ್ಲ ಈಗ DC ಗೋಲಿ ಮನವಿ ಗೋಲಿಯ ಸರ್ ಮುಲ್ಪ ಥಿಯೇಟರ್ ಜಾಗ ಇವ್ರು ಮಲ್ಪು ಅಂತ ಸ್ವಚ್ಛ ಅದು ಆ ಮುಖೇನ ಬರೋದು ದೂಪುರಾಂಡೆ ನನ್ನ ಆಕ್ಚುಯಲ್ ಬೇರೆ ಮಲ್ಪುನ ಬಿಲ್ಬೋಡ ಕರೆಕ್ಟ್ ಅದು ಇದು ಪೂರ ಎಂಗುಲು ಬರ್ಪ ಎಂಗುಲು ಎದುರುಲ್ಲ ಒಂದು ಸಾಲ್ವ್ ಮಾಡಿ ಪೂರ ಮಾತ ಅಡ ನೆತ್ತ ಬಿನವರು ಒಂದೇ ಹೀಲಿಂಗ್ ಹ್ಯಾಂಡ್ಸ್ ಸದಸ್ಯರು ಅಕಲ ಕೊರಿಯೋರಿಯ ಹಬ್ಬದರಿದ್ದ ಹೀಲಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ದಾದ ಅವೇ ಅಕಲ ನಾಮಾಂಕಿತ ಊಲ ಒಂದು ಅಕಲ ಸೆಲ್ಫಿಶ್ ಮೋಟಿವ್ ಇದ್ದರೆ ಕಂಪ್ಲೀಟ್ ಈ ಒಂದು ದಾದ ಸಿನಿಮಾ ನಮಗೆ ಕಲೆಕ್ಷನ್ ಆಗೋಣ ಸೊ ಈಗ 50% ದಾದ ಅವ್ರಿಗೆ ಕೂಡ ಅವೇ ಡೈರೆಕ್ಟ್ ಬಡ ವಿದ್ಯಾರ್ಥಿ ನನಗೆ ಕೊಡೋಣ ಅಂತ ಯೋಜನೆ ಮಾಡಿದ್ರೆ ಸೊ ಅದಕ್ಕೋಸ್ಕರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಮೋಹನ್ ಆಳ್ವ, ಡಾಕ್ಟರ್ ಅಮರಶ್ರೀ ಶೆಟ್ಟಿ ಮಾತನಾಡಿ ಶುಭ ಹಾರೈಸಿದರು. ಈ ಕನ್ನಡ
ಮಾಡ್ಕೊಂಡಿದ್ದಾರೆ ಇತ್ತೆ ಕನ್ನಡ ಬಕ್ಕ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಅತ್ತಂದೆ ತುಳು ಪಿಕ್ಚರ್ಗೆ ಇತ್ತೆ ಭಾರಿ ಎತ್ತೆ ಪ್ರಾಧಾನ್ಯತೆಲ್ಲ ತಿಕ್ಕೊಂಡದ್ದು ಅತ್ತಂದೆ ಭಾರಿ ದುಂಬು ಬಾಂಧವ್ಯ ತುಳು ಪಿಕ್ಚರ್ ನಾರ್ಮಲಿ ಸಿಚುವೇಶನಲ್ ಜೋಕ್ಸ್ ಫೇಮಸ್ ಆಗ್ತದೆ ಅಂಚಾದ ಈ ಪಿಕ್ಚರ್ಗಳ ಆಯ್ನಾದ ಮಾತ್ರದಲ್ಲ ಒಂಜಿ ಪ್ರೋತ್ಸಾಹ ದಿಕ್ಕಾರೆ ಭಾರಿ ಶೋಕದ ಸೆಲೆಕ್ಷನ್ ಅವರಿಂದ ಬಂದಿದೆ ಅನ್ನೋ ಒಂದು ಭಾಗವಹಿಸೋದಿಲ್ಲ. ಪುರಸಭೆಯ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಉದ್ಯಮಿಗಳಾದ ಕೆ ಶ್ರೀಪತಿ ಭಟ್, ಅಶ್ವಿನ್ ಜೋಸಿ ಪಿರೇರಾ, ಹೇಮಚಂದ್ರಾಚಾರ್ಯ, ರೋಟರಿ ಕ್ಲಬ್ನ ಅಧ್ಯಕ್ಷ ಪೂರ್ಣಚಂದ್ರ ಜೈನ್, ಪವರ್ ಫ್ರೆಂಡ್ಸ್ನ ಅಧ್ಯಕ್ಷ ವಿನಯ್ ಕುಮಾರ್, ಇನ್ನರ್ ವಿಲ್ ಕ್ಲಬ್ನ ಅಧ್ಯಕ್ಷೆ ಬಿಂದಿಯಾ ಶರತ್ ಶೆಟ್ಟಿ, ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ಸಂಸ್ಥೆಯ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಉಷಾ ಭಂಡಾರಿ, ರೋಟರಿ ಕ್ಲಬ್ನ ಪ್ರಭಾವತಿ ಶೆಟ್ಟಿ, ಸಿನಿಮಾದ ನಿರ್ದೇಶಕ ರಾಹುಲ್ ಅಮೀನ್, ನಟ ವಿನೀತ್ ಹಾಗೂ ವೀಲಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.